ಇತ್ತೀಚೆಗೆ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಕೊಲೆಯಾಗಿ ಪತ್ತೆಯಾದ ರಿಯಲ್ ಎಸ್ಟೇಟ್ ಉದ್ಯಮಿಯ ಕೊಲೆಯ ಗುಟ್ಟು ಬಿಡಿಸಿದ ಸೋಲದೇವನಹಳ್ಳಿ ಪೊಲೀಸರು ಆತನ ಮಡದಿ ಮತ್ತು ಅತ್ತೆಯನ್ನು ಬಂಧಿಸಿದ್ದಾರೆ. ಲೋಕನಾಥ್ ಸಿಂಗ್ ಸಾಯಿಸಲ್ಪಟ್ಟಿರುವ ರಿಯಲ್ ಎಸ್ಟೇಟ್ ಉದ್ಯಮಿ. ಬೆಂಗಳೂರು ಹೊರವಲಯದ ಚಿಕ್ಕಬಾಣಾವರದ ಕೆರೆಗುಡ್ಡದ ಹಳ್ಳಿಯಲ್ಲಿ ವಾಸವಿರುವ ಹೆಂಡತಿ 19ರ ಯಶಸ್ವಿನಿ ಮತ್ತು ಆಕೆಯ ತಾಯಿ 37ರ ಹೇಮಾ ಅವರನ್ನು ಪೊಲೀಸರು ಈ ಕೊಲೆ ಸಂಬಂಧ ಬಂಧಿಸಿದ್ದಾರೆ. ಸೋಲದೇವನಹಳ್ಳಿಯ ಬಿಳಿಜಾಜಿಯ ಬಿಜಿಎಸ್ ಲೇಔಟ್ಗೆ ಭಾನುವಾರ ಕರೆಸಿಕೊಂಡು ಕೊಲ್ಲಲಾಗಿದೆ ಎಂದು ಮೃತನ ಸಹೋದರ ನೀಡಿರುವ ದೂರಿನ ಆಧಾರದಲ್ಲಿ ತನಿಖೆ ನಡೆಸಿದ ಪೊಲೀಸರು ತಾಯಿ ಮಗಳನ್ನು ಬಂಧಿಸಿದ್ದಾರೆ. ಯಶಸ್ವಿನಿ ಮತ್ತು ಲೋಕನಾಥ್ ಸಿಂಗ್ ಅಕ್ರಮ ಸಂಬಂಧ ಹೊಂದಿದ್ದು ಹೆಸರಿಗೆ ತಾಳಿ ಬಂದಿಯಾಗಿದ್ರು. ಈ ನಡುವೆ ಯಶಸ್ವಿನಿಯನ್ನು ಮದುವೆ ಮಾಡಿಕೊಡುವಂತೆ ಆಕೆಯ ತಂದೆ ಕೃಷ್ಣ ಸಿಂಗ್ರಲ್ಲಿ ಕೇಳಿದ್ದ. ಹೆಣ್ಣು ಹುಚ್ಚು ಮತ್ತು ವ್ಯವಹಾರ ವಂಚನೆ ತಿಳಿದಿದ್ದ ಅವರು ಮದುವೆಗೆ ಒಪ್ಪಿರಲಿಲ್ಲ. ಈ ನಡುವೆ ಹೆಸರಿಗೆ ಮದುವೆಯಾಗಿದ್ದು ತಿಳಿದು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ರು. ಆದರೆ ಆಸ್ತಿ ಮೇಲೆ ಕಣ್ಣು ಹಾಕಿದ್ದ ಆತ ಅದಕ್ಕೆ ತಯಾರಿರಲಿಲ್ಲ. ಆನಂತರ ಯೋಜಿಸಿ ಕರೆಸಿಕೊಂಡು ನಿದ್ದೆ ಮಾತ್ರೆ ಬೆರೆಸಿದ ಆಹಾರ ನೀಡಿದ್ದಾರೆ. ನಿದ್ದೆಯ ಮಂಪರಿಗೆ ಜಾರಿದಾಗ ಮಗಳು ಮತ್ತು ತಾಯಿ ಇರಿದು ಕೊಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ಕೊಲೆಯ ಮಾಸ್ಟರ್ ಮೈಂಡ್ ತಾಯಿ ಹೇಮಾ ಎಂದು ಹೇಳಲಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬೆಂಗಳೂರು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.